ಹರೇ ಕೃಷ್ಣ. ಕೇಳ್ತಾ ಇಲ್ಲ ಮಾತಾಜಿ. ಯಾವುದು ಕೇಳ್ತಿಲ್ವಾ? ಇಲ್ಲ ಮಾತಾಜಿ, ಕೇಳ್ತಾ ಇಲ್ಲ. ಕೃಷ್ಣ ಈಗ ಕೇಳ್ತಿದೆ ಪ್ರಭುಜಿ? ಹಾ, ಈಗ ಮಾತಾಡ್ರೆ ಕೇಳ್ತಾ ಇದೆ ಮಾತಾಜಿ. ಟ್ರೈ ಮಾಡ್ತಾನೆ, ಇಲ್ಲಾದ್ರೆ ಹಂಗೆ ಮಾಡಿ ಮಾತಾಜಿ. ಹಾ ಪ್ರಭುಜಿ, ಎಲ್ಲ ಆಯ್ತು. ಎಕ್ಸೆಲ್ ಹರೇ ಕೃಷ್ಣ. ನಿಮ್ದು ಎಲ್ಲಿ ಎಮ್ ಅಲ್ವಾ? ಓಕೆ, ಸ್ಟಾರ್ಟ್ ಮಾಡುವ. ಇದೆಲ್ಲ ಎಲ್ಲು ಎಲ್ಲು ರಾಜಲಕ್ಷ್ಮಿ ಎಷ್ಟು ಮಾತಾಜಿ ಮ್ಯೂಟ್ ಮಾಡ್ಕೊಳ್ತೀರಾ ದಯವಿಟ್ಟು? ಹರೇ ಕೃಷ್ಣ. ಈಗ ಕಂಟಿನ್ಯೂ ಮಾಡಿ ಮಾತಾಜಿ, ಕೇಳ್ತಾ ಇದೆ. ಹಾ, ಎಸ್ ಪ್ರಭು. ಗೀತಾ ಮೋಹನ್ ಮಾತಾಜಿ. ಹಾ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹೋಸ್ಟ್ ಆಗಿದ್ದೀರಾ? ಓಕೆ, ಮಾತಾಜಿ. ಹರೇ ಕೃಷ್ಣ. ಈಗ ನಿಮ್ಗೆ ಹೋಸ್ಟ್ ಮಾಡ್ಬೇಕಾ ಮಾತಾಜಿ? ಗೀತಾ ಮೋಹನ್ ಮಾತಾಜಿ. ಓಕೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಮಾತಾಜಿ, ನೀವು ಹರೇ ಹರೇ ಆಗಿದ್ದೀರಾ? ಹರೇ ಆಗಿದೆ, ರಾಮ ಲೈಟ್ ಬರ್ತಿದೆ. ಹರೇ ಬಂತ? ಓಕೆ, ಸಾರಿ. ಹರೇ ಕೃಷ್ಣ ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ನಮ್ಮ ಶಿಕ್ಷಾಗುರು ಮತ್ತು ದೀಕ್ಷಾಗುರುಗಳ ಆಶೀರ್ವಾದ ತಗೊಂಡು, ರಾಧಾ ಗೋವಿಂದ ಅವರ ಆಶೀರ್ವಾದವನ್ನ ತಗೊಂಡು ಈ ಕ್ಲಾಸ್ ಅನ್ನ, ನಂಗೆ ಏನು ಗುರು ಹಿರಿಯರು ಹೇಳಿದ್ದಾರೆ ಅದೇ ಪ್ರಕಾರ ಹೇಳುವಂತಹ ಬುದ್ಧಿಯನ್ನ ಕೊಡ್ಲಿ. ಹಾಗೆ ಪ್ರೇಯರ್ ಮಾಡುತ್ತಾ, ನಿಮ್ಮನ್ನ ಪ್ರೇಯರ್ ಮಾಡುತ್ತಾ ನಾನಿಲ್ಲಿ ಆರಂಭಿಸೋಣ ಕ್ಲಾಸ್ ಅನ್ನ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತರೆ ಶ್ರೀಮತಿ ಸ್ವಾಮಿನಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಪ್ರಾರಂಭಿಸೋಣ. ಓಕೆ, ನಾವು ಮೊದಲನೇ ಕ್ಲಾಸ್ ಅಲ್ಲಿ ಏನೆಲ್ಲ ಯಾರಾದ್ರೂ ಹೇಳ್ತೀರಾ? ಸ್ವಲ್ಪ ರಿಮೈಂಡ್ ಮಾಡ್ತೀರಾ? ಹರೇ ಕೃಷ್ಣ. ನಾವು ಏನೆಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಹೇಳ್ತೀರಾ? ಅಥವಾ ಭಕ್ತಿ ರಸಾಮೃತ ಸಿಂಧು, ಓಕೆ, ಅದನ್ನ ಪ್ರಭುಪಾದವರು ಏನಂತ ಕರೆದಿದ್ದಾರೆ ನಮ್ಮ ಪುಸ್ತಕವನ್ನ? ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀರಾ? ಕೇಳಿಸ್ತಾ ಇದೆಯಾ? ಹಾ, ಲಾಹ ಇಸ್ಕಾನ್. ಓಕೆ ಓಕೆ. ನಮ್ಮ ಈ ಪುಸ್ತಕವನ್ನ ಎಲ್ಲಿ, ಯಾವ ಜಾಗದಲ್ಲಿ ರೂಪ ಗೋಸ್ವಾಮಿಯವರು ಬರೆದ್ರು? ಪ್ರಯಾಗ್ನಲ್ಲಿ ಮಾತಾಜಿ. ಗೊತ್ತಾ? ಹಾ, ಪ್ರಯಾಗದಲ್ಲಿ ಚೈತನ್ಯ ಮಹಾಪ್ರಭುಗಳ ಪ್ರೇರಣೆಯಿಂದ ಅವರು ಪ್ರಯಾಗದಲ್ಲಿ ದಶ ಅಶ್ವತ್ಥಾಳ್ ಎಂಬ ಜಾಗದಲ್ಲಿ ಅವರು ಬರೀತಾರೆ ಅಲ್ವಾ? ನಂತರ ಮತ್ತೆ ಏನಂತ ಹೇಳಿದ್ವಿ ಲಾಸ್ಟ್ ವೀಕ್ ಅಲ್ಲಿ? ಇದು ಒಂದು ನಮ್ಗೆ ಹೇಗೆ ಸಿಗ್ತದೆ ಅಂದ್ರೆ, ಹೇಗೆ ಒಂದು ರಸ ಈ ಭಕ್ತಿಯಲ್ಲಿ ನಾವು ಹೇಗೆ ಮುಂದುವರಿಬೇಕು, ಯಾವ ರೀತಿ ಶುದ್ಧ ಭಕ್ತಿ ಮಾಡ್ಬೇಕು, ಅದೆಲ್ಲ ನಮ್ಗೆ ಈ ಭಕ್ತಿ ರಸಾಮೃತದಲ್ಲಿ ತುಂಬಾ ವಿಶ್ಲೇಷವಾಗಿ ನಮ್ಗೆ ಹೇಳಿದ್ದಾರೆ ರೂಪ ಗೋಸ್ವಾಮಿಯವರು ಅಲ್ವಾ? ನಾವ್ ಯಾವ ರೀತಿ ನಾವು ಭಕ್ತಿ ಮಾಡಿ ಭಕ್ತಿಯನ್ನ ತಗೊಂಡು ನಾವು ಮತ್ತೆ ಯಾಕೆ ಮುಖ್ಯವಾಗಿ ಇದನ್ನ ಬರೆದ್ರು ಅಂತ ಹೇಳಿದ್ರೆ, ನಿಮ್ಗೆ ಲಾಸ್ಟ್ ವೀಕ್ ಹೇಳಿದಾಗೆ ಈ ನಮ್ಮ ಪ್ರಭುಪಾದವರು ಯೋಚಿಸ್ತಾರೆ, ಅವರು ಒಂದು ಇಲ್ಲಿ ಒಂದು ಪುಸ್ತಕ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಕೆಲವು ನಿರಾಕಾರವಾದಿಗಳು ಮತ್ತು ಶೂನ್ಯವಾದಿಗಳಲ್ಲಿ ಬಂದವರಿಗೆ ಪ್ರಶ್ನೆ ಕೇಳ್ತಾರೆ. ಅಂದ್ರೆ
ನಿಮ್ಮ ದೇವರಿಗೆ ರೂಪ ಇಲ್ಲ, ಹಾಗೆ ಅವರು ಒಂದು ಆರ್ಗ್ಯುಮೆಂಟ್ ಮಾಡ್ತಾರೆ. ಅದನ್ನ ಯಾವ ರೀತಿ ನಾವು ಮುಂದೆ ಉತ್ತರ ಕೊಡ್ಬಹುದು ನಮ್ಮ ಶಿಷ್ಯರು ಅನ್ನ ಮುಂದಾಲೋಚನೆ ನಮ್ಮ ಪ್ರಭುವಾದವರು ಮಾಡಿದ್ದಾರೆ. ಅದೇ ರೀತಿ ಅವರು ಸಹ ಇಲ್ಲಿ ನಮ್ಗೆ ಅದಕ್ಕೆ ಭಕ್ತಿ ರಸಾಮೃತ ಸಿಂಧುವನ್ನ ರೂಪ ಗೋಸ್ವಾಮಿಯವರು ಸಂಸ್ಕೃತದಲ್ಲಿ ಅದನ್ನ ರಚನೆ ಮಾಡ್ತಾರೆ. ನಂತರ ಅದನ್ನ ನಮ್ಮ ಪ್ರಭುಪಾದವರು ಇಂಗ್ಲಿಷ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ವಾ, ಅದು ಅನುವಾದ ಅವರು ಬರೀತಾರೆ. ಅದರಿಂದ ನಮ್ಗೆ ಈಗ ಭಕ್ತಿರಸಾಮೃತ ನಮ್ಮ ನಿಮ್ಮೆಲ್ಲ ಕೈಯಲ್ಲಿ ಇದೆ ನಾವು ಹೇಳ್ಬೋದು ಅಲ್ವಾ. ಯಾವ ರೀತಿ ಅವರು ಆರ್ಗ್ಯುಮೆಂಟ್ ಮಾಡಿದ್ರು ಕೂಡ ನಮಗೆ ಇಲ್ಲಿ ಉತ್ತರ ಸಿಗ್ತದೆ ಅನ್ನೋದು ಪ್ರಭುಪಾದವರ ದೃಢವಾದ ನಂಬಿಕೆ. ಅಂದ್ರೆ ಇದು ಈ ಭಕ್ತಿ ರಸಾಮೃತವನ್ನ ನಾವು ತುಂಬಾ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಆತ್ಮವಿಶ್ವಾಸ ತುಂಬಾ ಬೆಳೀತದೆ. ಯಾವುದ್ರಲ್ಲಿ ಆತ್ಮವಿಶ್ವಾಸ? ಭಗವಂತನ ಬಗ್ಗೆ. ಅಂದ್ರೆ ಭಗವಂತನ ಶುದ್ಧ ಭಕ್ತಿ ನಾವು ಹೇಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಸಿಗ್ತದೆ ಅನ್ನೋದನ್ನ ನಾವು ಓದಿದ್ವಿ ಅಲ್ವಾ ಲಾಸ್ಟ್ ಇದ್ರಲ್ಲಿ. ಅದೇ ರೀತಿ ಈ ದುಃಖ ಮತ್ತೆ ಸುಖ ಹೇಗೆ ನಮ್ಗೆ ಬರ್ತದೆ, ಮತ್ತೆ ಅದ್ರಲ್ಲಿ ಯಾವ ರೀತಿ ಆನಂದ ಸಿಗುತ್ತೆ, ಆ ಮೂರು ಆನಂದವನ್ನ ನಾವು ನೋಡಿದ್ವಿ ಅಲ್ವಾ. ಜಡಾನಂದ, ಮತ್ತೆ ಬ್ರಹ್ಮಾನಂದ, ಮತ್ತೆ ಪ್ರಾನಂದ ಅಲ್ವಾ. ಈ ಜಡಾನಂದ ಯಾವಾಗ್ಲೂ ನಮ್ಗೆ ಜಡ ವಸ್ತುಗಳಲ್ಲಿ ಅಂದ್ರೆ ಭೌತಿಕ ವಸ್ತುಗಳ ನಮ್ಗೆ ಸಿಗ್ತದೆ. ಅದು ಕೇವಲ ಒಂದು ಡ್ರಾಪ್ ಆಫ್ ವಾಟರ್ ಅಂತ ಹೇಳ್ತಾರೆ. ಅದೇ ರೀತಿ ಬ್ರಹ್ಮಾನಂದ ಅಂದ್ರೆ ಅದಕ್ಕಿಂತ ಸ್ವಲ್ಪ ಅಲ್ವಾ ನಾವು ಆನಂದವನ್ನ ಪಡೆಯುವೆ. ಆನಂದ ಸಾಗರ ಅಲ್ವಾ. ಈಗ ರಸಾಮೃತ ಸಾಗರದ ಹಾಗೆ ಅದನ್ನ ನಾವು ತುಂಬಾ ನಾವು ಸ್ವಾದ ಮಾಡ್ಬೋದು. ಆ ಸ್ವಾದ ಮಾಡಿ ನಾವು ಹೇಗೆ ಭಕ್ತಿಯನ್ನ ಮಾಡ್ಬೋದು, ಅದಕ್ಕೆ ಲಿಮಿಟ್ ನಮ್ಗೆ. ಹೇಗೆ ಶುದ್ಧ ಭಕ್ತಿಯ ಭಗವಂತನ ಬಗ್ಗೆ ಪ್ರೇಮವನ್ನ ಬೆಳೆಸಿ ನಾವು ಹೇಗೆ ಶುದ್ಧ ಭಕ್ತಿಯನ್ನ ಮಾಡಿ ನಮ್ಮ ದೃಢತೆಯನ್ನ ನಾವು ಹೆಚ್ಚಿಸ್ಕೊಳ್ಬಹುದು ಅನ್ನೋದನ್ನ ನಮ್ಗೆ ಇಲ್ಲಿ ಮಾತಾಜಿ ವಾಯ್ಸ್ ಬರ್ತಾ ಇಲ್ಲ ಮಾತಾಜಿ. ಪ್ರಭುಜಿ ಇಲ್ಲ ಮಾತಾಜಿ, ಕ್ಲಿಯರ್ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಕ್ಲಿಯರ್ ಇಲ್ಲ, ಬ್ಲರ್ ಈಗ ಆಗ್ತಾ ಕೂಡ ಇದೆ. ಕ್ಲಿಯರ್ ಇಲ್ವಾ? ಇಲ್ಲ ಮಾತಾಜಿ, ಒಂದೊಂದು ಮಾತು ಕೇಳಿಸುತ್ತೆ ಮಾತಾಜಿ, ಒಂದೊಂದು ಮಾತು ಕೇಳಿಸ್ತಾ ಇಲ್ಲ ಮಾತಾಜಿ, ಬ್ಲರ್ ಆಗ್ತಾ ಇದೆ. ಹರೇ ಕೃಷ್ಣ. ಇಲ್ಲ ಮಾತಾಜಿ ಕೇಳಿಸ್ತಾ ಇಲ್ಲ, ಸರಿ ಹರೇ ಕೇಳಿಸ್ತಾ ಕೃಷ್ಣ. ಇಲ್ಲ ಈಗ ಮಾತಾಜಿ, ಕೇಳಿಸ್ತಿದೆ? ಕ್ಲಿಯರ್ ಇಲ್ಲ ಮಾತಾಜಿ. ಕೇಳಿಸ್ತಿಲ್ವಾ? ಹರೇ ಕೃಷ್ಣ. ಈಗ ಕೇಳ್ತಿದ್ರಾ? ಮಧ್ಯೆ ಗ್ಯಾಪ್ ಆಗ್ತಾ ಇದೆ ಮಾತಾಜಿ. ಅದು ಬೇರೆ ಕಡೆ ಬಂದಿದ್ದೇನೆ. ಎಷ್ಟು ಆಗ್ತದೆ ಇದು ಮಾಡಿದ ನಂತರ ನಾನು ನಾಳೆ ನಿಮಗೆ ಎಲ್ಲರಿಗೆ ನಾಳೆ ಕೂಡ ಬರ್ಲಿಕ್ಕೆ ಆಗ್ತದಾ? ಸ್ವಲ್ಪ 1 ಅವರ್ ಸಮಯ ಇದ್ರೆ ನಾವು ಟೆಂಪಲ್ ಅಲ್ಲೇ ಮಾಡ್ತೇನೆ. ಅಂದ್ರೆ ಇಲ್ಲಿ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ. ಅಂದ್ರೆ ಇವಾಗ ಎಷ್ಟಾಗ್ತದೆ ಅಷ್ಟು ನಾನು ಟ್ರೈ ಮಾಡ್ತೇನೆ. ಆದ್ರೆ ನಾಳೆ ಇಂದು ಕ್ಲಾಸ್ ಮಾಡಿದ್ರೆ ನಿಮ್ಗೆ ಕವರ್ ಆಗ್ತದೆ ಅಂತ ಒಂದು ವಿನಂತಿ. ಆಗ್ಬೋದಾ? ಹರೇ ಕೃಷ್ಣ. ಕೇಳ್ತದಾ ಈಗ ಸ್ವಲ್ಪ ಆದ್ರೂ? ಇಲ್ಲ ಮಾತಾಜಿ, ಡಿಸ್ಟರ್ಬ್ ಇದೆ. ಮಧ್ಯೆ ಮಧ್ಯೆ ಸಾಧ್ಯ ಆದ್ರೆ ಕಟ್ ಆಗ್ತಾ ಇದೆ ನೋಡ್ತೀನಿ, ಮಾತಾಜಿ. ನಾಳೆ ಟ್ರೈ ಮಾಡಿ ಪ್ರಭುಜಿ ನಾಳೆ ಹೌದಾ? ಟ್ರೈ ಮಾಡಿ ಮಾತಾಜಿ, ಆಗಿಲ್ಲ ಅಂದ್ರೆ. ಓಕೆ ನಾಳೆ ನಿಮಗೆ ಸಮಯ ಓಕೆ ಇವತ್ತು ಆಗ್ಲಿಲ್ಲ. ಕೇಳಿಸ್ತಿಲ್ವಾ? ಅಲ್ಲ ಕೇಳಿಸ್ತಾ ಇದೆಯಾ ಈಗ? ಹರೇ ಕೃಷ್ಣ. ಕೇಳ್ತಾ ಇದೆ ಮಾತಾಜಿ, ಕೇಳ್ತಾ ಇದೆ ನಾಳೆ ಮಾತಾಜಿ. ಬಟ್ ಹೌದಾ? ಯಾವಾಗ ಫುಲ್ ಕ್ಲಿಯರ್ ಇಲ್ಲ, ನಾನು ನಿಲ್ಲಿಸ್ತೇನೆ. ನಂತರ ನಿಮ್ಗೆ ನಾಳೆ ಕಂಟಿನ್ಯೂ ಮಾಡ್ಬೋದಾ?
ಮಾಡಿ ಹರೇ ಮಾಡಿ ಕೃಷ್ಣ ಮಾತಾಜಿ, ನಾಡಿದ್ದು ಮಾಡಿ ಓಕೆನಾ? ಮಾತಾಜಿ. ಹರೇ ನಾವು ಕೃಷ್ಣ. ಏಕದಶ ಇದೆ ನೋಡಿ ಅಲ್ವಾ? ಮಾತಾಜಿ, ಅಶ್ವಿನಿ ಮಾತಾಜಿ ಹೇಳ್ತಾ ಇದ್ದಾರೆ ಶುಕ್ರವಾರ ಮಾಡಿ ಅಂತ. ಏಕದಶಿ ಇದೆ ಅಲ್ವಾ ಮಾತಾಜಿ? ಶ್ಲೋಕ ರೆಸಿಟೇಷನ್ ಇರುತ್ತೆ ಮಾತಾಜಿ ನಾಳೆ. ನಮ್ದು ಹೌದಾ? ಸತ್ಸಂಗ ಎಲ್ರಿಗೂ ಓಕೆನಾ? ಹರೇ ಶುಕ್ರವಾರ ಕೃಷ್ಣ ಓಕೆನಾ? ಮಾತಾಜಿ, ನಾಳೆ ಸತ್ಸಂಗ ಹಾ, ಇದೆ ಸತ್ಸಂಗ ಮಾತಾಜಿ. ಇದೆ. ಶುಕ್ರವಾರನೂ ನಾಳೆ 2 ದಿನಾನು ಸತ್ಸಂಗ ಇದೆ ಮಾತಾಜಿ. ಎಷ್ಟು ಸಮಯ ಮಾತಾಜಿ ಸತ್ಸಂಗ? ಅಧಿಕ ಮಾಸ ಪ್ರಯುಕ್ತ ನಾಳೆ ನಡೆದ 2 ದಿನಾನು ಸತ್ಸಂಗ ಇದೆ ಮಾತಾಜಿ, ನಮ್ಮ ಸೆಂಟರ್ ಇಂದ. ಹೌದಾ? ಒಳ್ಳೆ. ಹೌದಾ? ಸಮಯ ಮಾತಾಜಿ, ಸಮಯ ನಿಮ್ಮ ಸಮಯ ಯಾವಾಗ ಅದು ಅದು 5ರಿಂದ 8, 9, 10 ಆಗ್ಬೋದು ಮಾತಾಜಿ. ನಾವು ಬೇರೆ ಊರಿಗೆ ಹೋಗ್ತೀವಿ ಮಾತಾಜಿ, ಇದು ಸತ್ಸಂಗದ ಪ್ರಯುಕ್ತ. ಹರೇ ಕೃಷ್ಣ. ಇಲ್ಲ, ಹೌಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದೀವಿ ಹೌದಾ? ಮಾತಾಜಿ. ಓಕೆ, ಆಗ ನಾನು ಯಾವಾಗ ಮಾಡ್ಬೋದು? ಬಟ್ ಇವಾಗ ನನಗೆ ನೆಟ್ವರ್ಕ್. ಹೌದಾ? ನೆಟ್ವರ್ಕ್ ಸಿಕ್ಕಿದ್ರೆ ಖಂಡಿತ ಇವತ್ತೇ, ಆದ್ರೆ ಈ ತರ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಜೋರ್ ಮಳೆ ಬರ್ತಾ ಇದೆ. ಆ ಕಾರಣ ನೋಡಿ, ನೀವು ಯಾವಾಗ ಅಂದ್ರೆ ಈಗ ಓಕೆ, ನಿಮ್ಮದು 2 days ಸತ್ಸಂಗ? ಹಾ ಮಾತಾಜಿ, 2 days ಮಾತಾಜಿ. ಸ್ಯಾಟರ್ಡೆ ನಾವು ನದಿ ಸ್ನಾನಕ್ಕೆಲ್ಲ ಹೋಗ್ತಾ ಇದೀವಿ ಮಾತಾಜಿ. 3 days ಇರಲ್ಲ. ಇದಂದ್ರೆ ಬೇರೆಯವರು ಎಲ್ಲ ಸಿಗೋದಿಲ್ಲ. ನಮ್ ಇದರಿಂದ 3-4 ಜನ ಇರಲ್ಲ ಮಾತಾಜಿ. ರೆಕಾರ್ಡ್ ಇರ್ತದೆ ಆಗ. 3 ಜನ ಇರಲ್ಲ, 4 ಜನ ಇರಲ್ಲ ಮಾತಾಜಿ. ಹೌದಾ? ಓಕೆ, ನೀವು ರೆಕಾರ್ಡ್ ಕೇಳ್ಕೊಳ್ತೀರಾ? ಹಾ ಮಾತಾಜಿ, ರೆಕಾರ್ಡ್ ಕೇಳ್ಕೊಂತೀವಿ. ಹೆಂಗ್ ಸಾಧ್ಯ ಆಯ್ತು ಓಕೆ, ನಾನ್ ರೆಕಾರ್ಡ್ ಕೇಳಿ. ಆಗ ನಾನು ಯಾವಾಗ ಮಾಡ್ಬೇಕು ಹೇಳಿ, ಅಂದ್ರೆ ಫ್ರೈಡೆ ಮಾಡಿದ್ರೆ ಓಕೆನಾ? ಸಂಡೇ Okay. ಎಲ್ಲ ಸಿಗ್ತಾರ ಅನ್ಸುತ್ತೆ ಮಾತಾಜಿ. ಫ್ರೈಡೆ ಓಕೆ ಮಾತಾಜಿ. ಓಕೆ. ಫ್ರೈಡೆ ಮಾಡ್ತೇನೆ 5 o'clock. ಓಕೆನಾ? ಹರೇ ಕೃಷ್ಣ. ಓಕೆ ಮಾತಾಜಿ. ಆಗ್ಬೋದಾ? ಹಾ ಮಾತಾಜಿ. ಓಕೆ, ಸಾರಿ ಡಿಸ್ಟರ್ಬ್ ಆಗ್ತಾ ಇದೆ ಇದು ನನ್ಗೆ. ಓಕೆ, ನಾವು ಸ್ಟಾರ್ಟ್ ಮಾಡೋಣ. ಈಗ ನಾವು ಲಾಸ್ಟ್ ವೀಕ್ ಪ್ರಕಾರ ನಾವು ಜಡಾನಂದ ಮತ್ತೆ ಬ್ರಹ್ಮಾನಂದ ಮತ್ತೆ ನಂತರ ಪ್ರೇಮಾನಂದದ ಬಗ್ಗೆ ನಾವು ತಿಳಿದ್ವಿ. ಅಂದ್ರೆ ಪ್ರಭುಪಾದ ಅವರು ಈ 10 ದಿನಗಳ ಈ ವಿಜ್ಞಾನವನ್ನ ನಮ್ಗೆ ಇವರು ಅಶ್ವಮೇಧ ಘಾಟ್ ನಮ್ಗೆ ಶ್ರೀಲ ರೂಪ ಗೋಸ್ವಾಮಿ ಅವರು ನೀಡ್ತಾರೆ. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಮತ್ತು ಗುರುಪ ಗೋಸ್ವಾಮಿಗೆ ಹೇಳ್ತಾರೆ. ಮತ್ತೆ ನಂತರ ಹೇಗೆ ಸಾಮಾನ್ಯರಿಗೆ ನಾವು ಹೇಗೆ ಅದನ್ನ ಪ್ರಸ್ತುತ ಪಡಿಸಬಹುದು ಅನ್ನೋದನ್ನ ಕೂಡ ಹೇಳ್ತಾರೆ. ಅದೇ ರೀತಿ ಅವರಿಗೆ ಹೇಗೆ ಅವರಿಗೆ ಆಚಾರ್ಯ ಅಂತ, ಅವ್ರಿಗೆ ರಸಾಚಾರ್ಯ ಅಂತ ಹೆಸರು ಬರ್ತದೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಯಾವ ರೀತಿ ಅವರು ರಸಾಚಾರ್ಯ ಅಂತ ಚೈತನ್ಯ ಪ್ರಭುಗಳು ಕೊಟ್ಟು ಅಂತ ಹೇಳಿದ್ರೆ, ಅವರು ಘಾಟ್ ನಲ್ಲಿ 10 ದಿನಗಳ ಕಾಲ ಶ್ಲೋಕವನ್ನ ಬರೀತಾರೆ. ಶ್ಲೋಕವನ್ನ ಬರೆದು ನಂತರ ಅವರಿಗೆ ಪ್ರಸ್ತಾವ ಮಾತಾಜಿ ವಾಯ್ಸ್ ಬರ್ತಾ ಇಲ್ಲ ಮಾತಾಜಿ, ಬ್ರೇಕ್ ಆಗ್ತಾ ಇದೆ, ಬರ್ತಾನೆ ಇಲ್ಲ. ಹರೇ ಕೃಷ್ಣ ಮಾತಾಜಿ, ಕೇಳ್ತಾ ಇಲ್ಲ ಮಾತಾಜಿ. ಒಂದ್ 15-20 ಮಿನಿಟ್ಸ್ ಆದ್ಮೇಲೆ ಹರೇ ಮಳೆ ಏನಾದ್ರೂ ನಿಂತ್ಕೊಂಡ್ರೆ ಮತ್ತೆ ಹಾಗೆ ಮಾಡುವ. ಇಲ್ಲ ಟೆಂಪಲ್ ಹೋಗ್ಬಿಡ್ತೇನೆ, ನೀವು 15 ಮಿನಿಟ್ಸ್ ಹಾಗೆ ಇರ್ತೀರಾ? ತೊಂದ್ರೆ ಇಲ್ವಾ? ನಾನು ಟೆಂಪಲ್ ಗೆ ಹೋಗ್ಬಿಡ್ತೇನೆ. ಹರೇ ಕೃಷ್ಣ. ಆದ್ರೆ 10 ಮಿನಿಟ್ಸ್ ಆಗ್ತದೆ ನಾನು ಟೆಂಪಲ್ ಹೋಗ್ಲಿಕ್ಕೆ. ಓಕೆ ಮಾತಾಜಿ, ಓಕೆ ಓಕೆ ಆಗ್ಬೋದು. ಸಾರಿ, ವೆರಿ ವೆರಿ ಸಾರಿ. ನಾನು ಹೋಗ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಇವತ್ತು ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲೇ ಕವರ್ ಅಪ್ ಮಾಡಿ ಮಾತಾಜಿ. ಮಾತಾಜಿ ಕೇಳಿಸ್ಕೊಂಡಿಲ್ಲ ಮಾತಾಜಿ, ಅವ್ರಿಗೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅವ್ರಿಗೆ ಹೋಗಿರ್ಬೇಕು. ಪ್ರಭುಜಿ ಹೋಗ್ತಾ ಇದ್ದೀನಿ. 10 ಮಿನಿಟ್ಸ್ ಕೊಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಎಸ್, ಹರೇ ಕೃಷ್ಣ ಪ್ರಭುಜಿ.
ಮಾತಾಜಿ ಇವತ್ತು ನಿಮಗೆ ಆಗ್ಲಿಲ್ಲ ಅಂದ್ರೆ ಮತ್ತೆ ನಾಡಿದ್ದು ಯಾವತ್ತು ಕ್ಲಾಸ್ ಮಾಡ್ತಿರಲ್ಲ ಮತ್ತೆ ಅವತ್ತೇ ಕವರ್ ಮಾಡಿ ಮಾತಾಜಿ. ಇವತ್ತು ತುಂಬಾ ಡಿಸ್ಟರ್ಬೆನ್ಸ್ ಇದೆಯಲ್ಲ ಮಾತಾಜಿ. ಅಂದ್ರೆ ನೀವು ಹೌದಾ? ಆರಾಮ್ಸೆ ಮಾಡಿ ಮಾತಾಜಿ. ಇನ್ನು ನೀವು ಟೆಂಪಲ್ಗೆ ಹೋಗಿ ಅಲ್ಲಿ ನೀವು ಅರ್ಜೆಂಟ್ ಮಳೆ ಅಲ್ಲೆಲ್ಲ ಯಾಕೆ ಹೋಗೋದ್ ಹೋಗ್ತೀರಿ ಬೇಡ ಮಾತಾಜಿ? ಮಳೆಯಲ್ಲಿ ಮಾತಾಜಿ. ಸ್ಟಾಪ್ ಟೈಮ್ ಮಾಡ್ಬಿಡಿ ತಕೊಂಡೆ ಮಾತಾಜಿ. ಮಾಡಿ ಮಾತಾಜಿ. ಹೌದಾ? ಹಾ ಮಾತಾಜಿ, ಓಕೆ, ಸುಮ್ಮನೆ ಆಗ ಸ್ಟಾಪ್. ನಾವು ಫ್ರೈಡೆ 5 o'clock ಮಾಡ್ಬೋದಲ್ಲ ಆಗ? ಹಾ ನಡೆಯುತ್ತೆ ಮಾಡಿ ಮಾತಾಜಿ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟೆಲ್ಲ ಆಗ್ತಾರೆ. ಹಾ, ಹೋಗಿ ಓಕೆ ಮಾಡ್ಲಿ ಪ್ರಭು ಆಗ. ಹಾ, ಮಾತಾಜಿ ಅಂದ್ರೆ ಮಳೆ ಬರ್ತಾ ಇದೆ ಅಲ್ವಾ ಮಾತಾಜಿ, ಸ್ಟಾರ್ಟ್ ಕಂಟಿನ್ಯೂಸ್ ಮಾಡಿ. ರೈನಿಂಗ್ ಆಗ್ತಾ ಇದೆ. ಸೊ ನೀವು ಊರಿಗೆ ಹೋದ್ರು ನೆಟ್ವರ್ಕ್ ಇಶ್ಯೂ ಬರುತ್ತೆ ಮಾತಾಜಿ ಇವತ್ತು. ಹಾ ಮಾತಾಜಿ, ಖಂಡಿತ ಹಾಗೇನೆ ಆಗ್ತಾ ಇದೆ. ಬಟ್ ಅಲ್ಲಿ ವೈಫೈ ಇದ್ರೆ ನಮ್ಗೆ ಸಿಗ್ಬೋದು ಅನ್ನೋ ಇದಕ್ಕೆ ನಾನು ಹೊರಟಿದೆ. ಓಕೆ, ನಾನು ಫ್ರೈಡೆ 5 o'clock ತಗೊಳ್ತೀನಿ. ಓಕೆನಾ? ಎಲ್ಲರಿಗೆ ಯಾರು ಬರ್ತೀರಾ ಬನ್ನಿ, ಮತ್ತೆ ರೆಕಾರ್ಡ್ ಮಾಡುವ. ಓಕೆನಾ? ಆಯ್ತು ಓಕೆ ಆಯ್ತು ಮಾತಾಜಿ. ಮಾತಾಜಿ, 5 ಹಂಗೆ ಮಾಡಿ o'clock ಬನ್ನಿ, ಮಳೆಯಿಂದ ದಯವಿಟ್ಟು ಕ್ಷಮಿಸಿಬಿಡಿ. ಹರೇ ಕೃಷ್ಣ, ಹರೇ ತೊಂದ್ರೆ ಇಲ್ಲ. ಕೃಷ್ಣ. ಹರೇ ಕೃಷ್ಣ ಓಕೆ, ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ನಾವೇ ಲೀವ್ ಆಗ್ಬೇಕು ಮಾತಾಜಿ. ಪ್ರಭುಜಿ, ಮಾತಾಜಿ ಲೀವ್ ಆಗ್ಬಿಟ್ಟಿದ್ದಾರೆ. ಪ್ರಭು ಈಗ ಫ್ರೈಡೇನಾ ಪ್ರಭು ಇರೋದು? ಹರೇ ಕೃಷ್ಣ ಪ್ರಭುಜಿ. ಹಾ ಅವರು ಮಾತಾಜಿ, ಫ್ರೈಡೆ ಅಂತ ಹೇಳಿದ್ದಾರೆ, 5 ಗಂಟೆ ಅಂತ ಹೇಳಿದ್ದಾರೆ. ಅದೇ ಯಾರ್ಯಾರು ಜಾಯ್ನ್ ಆಗ್ಲಿಕ್ಕೆ ಆಗುತ್ತೆ 5 ಗಂಟೆ ಜಾಯ್ನ್ ಆಗಿ ಅಂತ ಹೇಳಿದ್ದಾರೆ ಮಾತಾಜಿ. ಓಕೆ ಓಕೆ ಪ್ರಭು. ಹಾ ಮಾತಾಜಿ, ಎಲ್ಲರೂ ಅಂದ್ರೆ ಅವ್ರು ಲೀವ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ರಾಜಲಕ್ಷ್ಮಿ ಮಾತಾಜಿ ಹೋಸ್ಟ್ ಆಗಿದ್ದಾರೆ. ನಾವು ಲೀವ್ ಆಗೋಣ ಮಾತಾಜಿ. ಓಕೆ ಈ ಪ್ರಭು. ಕ್ಲಾಸ್ ಇಲ್ವಾ ಪ್ರಭುಜಿ? ಈ ಕ್ಲಾಸ್ ಇಲ್ವಾ? ಇಲ್ಲ ಮಾತಾಜಿ, ಅದು ಮಾತಾಜಿ, ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ ಮಾತಾಜಿ. ಸರಿ, ಅಂದ್ರೆ ಶುಕ್ರವಾರ ಕ್ಲಾಸ್ ಇದೆಯಾ? ಅಲ್ಲಿ ಮಳೆ ಜೋರ್ ಇದೆ ಅಂತೆ ಮಾತಾಜಿ ಮಂಗಳೂರಲ್ಲಿ, ಹಾಗಾಗಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಮಾತಾಜಿ. ಸರಿ 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 ಪ್ರಭುಜಿ. ನಾಡಿದ್ದು ಹಂಗಂದ್ರೆ ತಗೋತಾರೆ ಮಾತಾಜಿ. ಶುಕ್ರವಾರನ ಪ್ರಭುಜಿ? ಹಾ ಹಾ. ಶುಕ್ರವಾರನ ಪ್ರಭುಜಿ? ಶುಕ್ರವಾರ 5 ರಿಂದ 7 ಗಂಟೆ ತಗೋತಾರಂತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕ್ಲಾಸ್ ಶುಕ್ರವಾರ ಹಾಕ್ತಾರೆ, ಲಿಂಕ್ 5 ಹಾಕ್ತಾರೆ. ಗಂಟೆ 7 ಗಂಟೆ ತಗೋತಾರಂತೆ ಮಾತಾಜಿ. ಸರಿ ಸರಿ ಪ್ರಭುಜಿ. ಲಿಂಕ್ ಹಾಕ್ತೇವೆ ಧನ್ಯವಾದ ಮಾತಾಜಿ. ಪ್ರಭುಜಿ. ಹಾ, ಹಾ ಮಾತಾಜಿ, ಹಾ ಓಕೆ ಮಾತಾಜಿ, ಪ್ರಭುಜಿ. ಓಕೆ. ಹರೇ ಹಾ ಕೃಷ್ಣ. ಮಾತಾಜಿ, ಧನ್ಯವಾದ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ವರದ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ಯಾಕೆ ಮಧ್ಯಾಹ್ನ ಬರ್ತಾ ಇಲ್ಲ ಅಲ್ಲ ಮಾತಾಜಿ? ನಾನು ಊರಲ್ಲಿದ್ದೇನೆ ಮಾತಾಜಿ, ನೆಟ್ ತಗೋಲ್ಲ. ಈಗ ನಾನು 2 ಸಲ ಹೊರಗೆ ಹೋಗಿ ಒಳಗೆ ಬಂದು ಮಾಡ್ತಾ ಇದ್ದೇನೆ ಮಾತಾಜಿ. ಹೌದಾ? ಅದೇ ಕ್ಲಾಸಿಗೆ ಮಧ್ಯಾಹ್ನದಲ್ಲಿ ಅಟೆಂಡ್ ಆಗ್ತಾ ಇಲ್ಲ ಮಾತಾಜಿ, ಅದಕ್ಕಾಗಿ ಕೇಳಿದೆ. ಮಳೆ ಇದೆಯಲ್ಲ ಇಲ್ಲಿ, ನೆಟ್ಟೇ ತಗೋಲ್ಲ ಮಾತಾಜಿ. ಊರಲ್ಲಿದ್ದೇನೆ. ಓಕೆ 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 ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ಕ್ಲಾಸ್ ಇಲ್ವಾ? ಹಲಾದಿನಿ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಕ್ಲಾಸ್ ಇಲ್ವಾ ಮಾತಾಜಿ? ಕ್ಲಾಸ್ ಜಾಯಿನ್ ಆಗಿತ್ತು ಮಾತಾಜಿ, ಅದು ಯಾರು ಮತ್ತೆ ಏನು ಯಾವ್ದು ಕನೆಕ್ಟ್ ಆಗ್ತಾ ಇಲ್ಲ, ನನ್ಗನ್ ಸುಮ್ಮನದೀನಿ. ಅದು ನೆಟ್ ಸಿಕ್ಲಿಲ್ಲ ಅಂತ ಹೇಳಿ ಕ್ಲಾಸು ನಾಳೆ ನಾಡದ್ ಮಾಡದ ಅಂತ ಡಿಸ್ಕಸ್ ಮಾಡ್ತಿದ್ರು ಮಾತಾಜಿ. ನನ್ಗೆ ಯಾವ್ದೋ ಒಂದು ಕಾಲ್ ಬಂತು, ಇವಾಗ ಜಾಯಿನ್ ಆದ್ರೆ ಕ್ಲಾಸೇ ಬರ್ತಿಲ್ಲ. ಹೌದಾ ಮಾತಾಜಿ, ನಾನು ಇವರು ವಿನಾಯಕ್ ಪ್ರಭು ಕೇಳಿದ್ರೆ ಗೊತ್ತಾಗ್ತದೆ ಮಾತಾಜಿ. ನನಗೆ ಕೇಳ್ತೀನಿ ನಾನು. ಕೇಳಿ ಫೋನ್ ಮಾಡಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹೇಳಿ ಮಾತಾಜಿ. ಹಾ, ಇವತ್ ಅಲ್ಲಿ ಮಳೆ ಅಂತೇಳಿ ಕ್ಲಾಸ್ ಇದ್ ಮಾಡಿದ್ದಾರೆ. ಇದು ಶುಕ್ರವಾರ 5ರಿಂದ 7ಕ್ಕೆ ಮಾಡ್ತಾರೆ. 5 ಗಂಟೆಯಿಂದ ಶುಕ್ರವಾರ ಮಾತಾಜಿ. ಹಾ ಶುಕ್ರವಾರ ಮಾತಾಜಿ, 5 5ರಿಂದ ಗಂಟೆಯಿಂದ 7ಕ್ಕೆ ಮಾಡ್ತಾರೆ. ಸರಿ ಮಾತಾಜಿ, ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಓಕೆ ಮಾತಾಜಿ, ಎಲ್ಲರಿಗೂ ಪ್ರಣಾಮಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ.